ಗಂಭೀರವಾದ ಸಂಗತಿಯಿಂದ ಮುಸಲ್ಮಾನನಾಗಿಯೇ ಪ್ರೀತಿಸಬೇಕಾದ್ರೆ ಅವ್ರಿಗೆ ಇರುವಂತದ್ದು ಏನು ಅಂತಂದ್ರೆ ಹಿಂದೂ ಮುಸ್ಲಿಂ ಅಂತ ಭೇದ ಸರಿನಾ ಅಂತ ಪ್ರಶ್ನೆ ಮುಸ್ಲಿಂ ಹುಡುಗ ಹಿಂದೂವನ್ನು ಕೇಳಿದ್ರೆ ಹೌದಪ್ಪ ಹಿಂದೂ ಮುಸ್ಲಿಂ ಬೇರೆನಾ ನಮಗೂ ಸ್ಕೂಲ್ನಲ್ಲಿ ಪ್ರತಿದಿನ ಹೇಳ್ಕೊಟ್ಟಿದ್ದಾರೆ ಇಸ್ಲಾಂ ಕ್ರಿಶ್ಚಿಯಾನಿಟಿ ಹಿಂದೂ ಧರ್ಮ ಎಲ್ಲ ಒಂದೇ ಹೆಂಗ್ರಿ ಒಂದು ನಮ್ಮ ಆಚರಣೆಗಳು ಬೇರೆ ಅವರ ಆಚರಣೆಗಳು ಬೇರೆ ನಾವು ಸೆಕ್ಯುಲರ್ ನಾವು ಎಲ್ಲವನ್ನೂ ಒಪ್ಕೊಳ್ತೀವಿ ನಾವು ಒಂದು ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ ಆದ್ರೆ ಯಾವತ್ತ ಒಬ್ಬ ಮುಸಲ್ಮಾನ ಜನರಲ್ ಮುಸಲ್ಮಾನ ನೀವು ಒಬ್ಬನೇ ಎರಡೇ ಎಕ್ಸಾಂಪಲ್ ಕೊಡಬೇಡಿ ಜನರಲ್ ಆಗಿ ಮುಸಲ್ಮಾನ ರಾಮನ ಮಂದಿರಕ್ಕೆ ಬಂದು ಅವನು ನಮಸ್ಕಾರ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಮಾಡ್ತಾರೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಕೇಳಿದ್ದೀರಿ ಯಾವ್ದಾದ್ರು ಒಬ್ಬ ಮುಸಲ್ಮಾನ ಆರತಿ ಕೊಟ್ಟರು ನಾನು ಬೇಡ ಅಂದ್ರೆ ತಪ್ಪು ಅನ್ಕೊಳ್ತಾರೆ ಆರತಿ ತಗೊಳ್ತೀನಿ ಅಂತ ಹೇಳೋದನ್ನ ಕೇಳಿದ್ದೀರಿ ಯಾವ್ದಾದ್ರು ಮುಸಲ್ಮಾನ ಪ್ರಸಾದ ಕೊಟ್ಟರು ಅಂತ ಸ್ವೀಕಾರ ಮಾಡೋದು ನೋಡಿದ್ದೀರೇನು ಮತ್ತೆ ಅವ್ರು ಒಂದೇ ಹೇಗೆ ಅವರ ದೇವರ ಸಿದ್ಧಾಂತವೇ ಬೇರೆ ನಮ್ಮ ದೇವರ ಸಿದ್ಧಾಂತವೇ ಬೇರೆ ಎಲ್ಲವನ್ನೂ ಒಂದು ಒಂದು ಅಂತ ಹೇಳಿಕೊಟ್ಟು ತಲೆಗೆ ತುಂಬುವ ಪ್ರಯತ್ನ ಹಿಂದೂ ಮಕ್ಕಳಿಗೆ ಮಾಡಿದ ನಂತರ ಸ್ವಲ್ಪ ಇಂಗ್ಲಿಷ್ ಕಲ್ಕೊಂಡಂತ ಈ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೂ ಕೂಡ ಹೆಂಗ ಆಗೋಗ್ಬಿಡ್ತಾರೆ ಅಂತಂದ್ರೆ ಎಲ್ಲವೂ ಒಂದು ಇದನ್ನು ಭೇದ ಮಾಡುವವರು ಹುಚ್ಚರು ಮೂರ್ಖರು ಅಂತ ಬೈಕೊಳ್ಳಿಕ್ಕೆ ಶುರು ಮಾಡ್ತಾರಲ್ಲ ಇಂಥವರನ್ನ ಈಸಿ ಟಾರ್ಗೆಟ್ ಆಗಿ ಮಾಡಿ ಬಳಸ್ಕೊಂಡು ಕರ್ಕೊಂಡು ಹೋಗ್ಬೋದು ಅಂತವರನ್ನ ಮುಸಲ್ಮಾನ್ ಹೆಸರಲ್ಲಿಯೇ ಪ್ರೀತಿಸ್ತಾರೆ ಎರಡನೇದೊಂದಿರುತ್ತೆ ಈ ಎರಡನೇ ಪ್ರಕರಣ ಹೇಗೆ ನಡೆಯುತ್ತೆ ಅಂತಂದ್ರೆ ಅವ್ರು ಮುಸ್ಲಿಂ ಹೆಸರು ಪ್ರೀತಿಸಲ್ಲ ಹೆಸರನ್ನ ಹಿಂದೂ ಮಾಡ್ತಾರೆ